ನಮಸ್ಕಾರ ಸ್ನೇಹಿತರೆ, ನೀವು ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಕೊರಮೀನು ಸಾರನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತಪ್ಪದೆ ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ. 1.5 kg ಮೀನನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ನಂತರ 100 ಗ್ರಾಮ್ಗಿಂತ ಸ್ವಲ್ಪ ಹೆಚ್ಚಾಗಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ನೇಹಿತರೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿಯನ್ನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 2.5 ಸ್ಪೂನು, ಅರಿಶಿನ ಪುಡಿ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಕರಿಬೇವು, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮೀನಿನ ಸಾರಿಗೆ ನಾವು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸ್ನೇಹಿತರೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಖಾರದ ಪುಡಿನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ನಾವು ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ ತಗೊಂಡಿದ್ದೀನಿ. ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಒಣ ಕೊಬ್ಬರಿ, 1 ಬೆಳ್ಳುಳ್ಳಿನ ತಗೊಂಡು ಬಿಡಿಸ್ಕೊಂಡಿದ್ದೀನಿ. 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾವು ತಗೊಂಡಿರುವ ಈರುಳ್ಳಿಯಲ್ಲಿ ಸ್ವಲ್ಪ ತಗೋಬೇಕು. ಟೊಮೊಟೊದಲ್ಲಿ ನಾನು ಅರ್ಧ ಟೊಮೊಟೊ ತಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಸಾಂಬಾರು ಪುಡಿ, ಕರಿಬೇವು, ಜೀರಿಗೆ, ನಾವು ಬೇಯಿಸಿ ಇಟ್ಕೊಂಡಿರುವ ಮೆಂತ್ಯ, ಅರಿಶಿನ ಪುಡಿ, ಖಾರದ ಪುಡಿ, ಒಣ ಕೊಬ್ಬರಿ, ಇವ ಎಲ್ಲವನ್ನು ಹಾಕ್ಕೊಂಡು ಮೀನು ಸಾರಿಗೆ ಬೇಕಾಗಿರುವ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಕೊರಮೀನು ಸಾರಿಗೆ ಮಸಾಲೆಯನ್ನು ರುಬ್ಕೊಂಡಿರೋದಾಗಿದೆ. ಇದು ಮಿಕ್ಸಿ ಜಾರು ತೊಳೆದು ಇಟ್ಕೊಂಡಿರುವ ಮಸಾಲೆ ನೀರು, ಇದು ಗಟ್ಟಿ ಮಸಾಲೆ ನೀರು ಸ್ನೇಹಿತರೆ. ಇವಾಗ ನಾವು ನೆನೆಸಿ ಇಟ್ಕೊಂಡಿರುವ ಹುಣಸೆಯನ್ನು ಚೆನ್ನಾಗಿ ಇಸ್ಕೋಬೇಕು ಸ್ನೇಹಿತರೆ. ಇಸ್ಕಿ ಆ ಹುಣಸೆ ಹಣ್ಣನ್ನು ಹಿಂಡ್ಕೋಬೇಕು. ಹುಣಸೆ ಹಣ್ಣು ಇಸ್ತಾ ಇದನ್ನು ನೋಡಿ ಸ್ನೇಹಿತರೆ. ಈ ಥರ ಚೆನ್ನಾಗಿ ಇಸ್ಬಿಟ್ಟು ಹಿಂಡ್ಕೋಬೇಕು. ನೋಡಿ ಸ್ನೇಹಿತರೆ, ಹುಣಸೆ ಹಣ್ಣು ಚೆನ್ನಾಗಿ ಈ ಥರ ಇಸ್ಕೋಬೇಕು, ನಂತರ ಹಿಂಡ್ಕೋಬೇಕು ಸ್ನೇಹಿತರೆ. ಮೀನಿನ ಸಾರಿಗೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣು ಹಾಕ್ಕೋಬೇಕು ಸ್ನೇಹಿತರೆ, ಆವಾಗಲೇ ಚೆನ್ನಾಗಿರೋದು. ಇಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಇನ್ನು ಹಿಂಡ್ಕೋಬೇಕು. ಹಿಂಡ್ಕೊಂಡಿದ್ದೀನಿ. ನಾನು ಹುಣಸೆ ಹಣ್ಣು ಮೊದಲೇ ತೊಳೆದುಬಿಟ್ಟು ನೀರಲ್ಲಿ ನೆನೆಸಿದ್ರೆ ಕೊರಮೀನು ಸಾರಿಗೆ ಏನೇನು ಬೇಕು ಅದೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಇದು ನಾವು ಹುಣಸೆ ಹಣ್ಣು ಹಿಂಡ್ಕೊಂಡಿರುವ ನೀರು, ಗಟ್ಟಿ ಮಸಾಲೆ, ಮಿಕ್ಸಿ ಜಾರ್ ತೊಳೆದು ಇಟ್ಕೊಂಡಿರೋ ಮಸಾಲೆ ನೀರು ಸ್ನೇಹಿತರೆ. ಇವಾಗ ನಾವು ಒಗ್ಗರಣೆ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ನಾವು ಮೀನು ಸಾರು ಮಾಡುವಾಗ ಈ ಥರ ಅಗಲವಾಗಿರುವ ಪಾತ್ರೆಯನ್ನು ಇಟ್ಕೋಬೇಕು. ಪಾತ್ರೆ ಬಿಸಿ ಆಗಿದೆ ಸ್ನೇಹಿತರೆ. ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ ಸ್ನೇಹಿತರೆ. ಇವಾಗ ಎಣ್ಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ ಸೇರಿಸ್ಕೋಬೇಕು. ನಾವು ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಒಗ್ಗರಣೆ ಸ್ವಲ್ಪ ಕೆಂಪಗೆ ಹಾಕಿಬಿಡಿ. ನೋಡಿ ಸ್ನೇಹಿತರೆ, ಒಗ್ಗರಣೆಗೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಟೊಮೊಟೊ ಸೇರಿಸ್ಕೋಬೇಕು. ಒಂದು ಸಲ ಕಳಿಸ್ಕೊಳ್ಬೇಕು ಸ್ನೇಹಿತರೆ. ಒಗ್ಗರಣೆ ಸ್ವಲ್ಪ ಕೆಂಪಗಾಗಿದೆ ಸ್ನೇಹಿತರೆ. ಇನ್ನು ಸ್ವಲ್ಪ ಕೆಂಪಗಾಗ್ತಿಬಿಡಿ, 1-2 ಕೆಂಪಗಾಗಿದೆ ಸ್ನೇಹಿತರೆ. ಇವಾಗ ನಾವು ಒಗ್ಗರಣೆಗೆ ರುಬ್ಕೊಂಡಿರುವ ಮಸಾಲೆ ನೀರು ಸ್ನೇಹಿತರೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ ತೊಳೆದಿಟ್ಕೊಂಡಿರೋ ನೀರು, ನಾವು ಹುಣಸೆ ಹಣ್ಣು ಇಸ್ಕೊಂಡಿರ್ತೀವಲ್ವ ಸ್ನೇಹಿತರೆ, ಅದನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ. ನಮ್ಮ ರುಬ್ಕೊಂಡಿರುವ ಗಟ್ಟಿ ಮಸಾಲೆ ಸ್ನೇಹಿತರೆ. ಇನ್ನು ರುಚಿಗೆ ತಕ್ಕ ಉಪ್ಪು ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೊಳ್ಳಿರಿ ಸ್ನೇಹಿತರೆ. ಈ ಥರ ಮೀನಿನ ಸಾರಿಗೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮೀನನ್ನು ಹಾಕಿದಾಗ ಸಾರು ನೀರಾಗೋಗುತ್ತೆ. ಸ್ವಲ್ಪ ಈ ಥರ ಗಟ್ಟಿಯಾಗಿ ಇರಬೇಕು. ಇವಾಗ ಸ್ನೇಹಿತರೆ ಈ ಸಾರು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಮುಚ್ಚಳವನ್ನು ಮುಚ್ತಾ ಇದ್ದೀನಿ ಸ್ನೇಹಿತರೆ. 5 ನಿಮಿಷ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಸಾರು. ಮಸಾಲೆ ಸಾರು ಕುದೀತಾ ಇದೆ. ನೀವಾಗ ಇದಕ್ಕೆ
ನಾವು ತೊಳೆದಿಟ್ಕೊಂಡಿರೋ ಮೀನನ್ನು ಸೇರಿಸ್ಕೋಬೇಕು. ಹೊಗೆ ಜಾಸ್ತಿ ಬರ್ತಾಯಿದೆ ಸ್ನೇಹಿತರೆ, ಅದಕ್ಕೆ ವಿಡಿಯೋ ಸ್ವಲ್ಪ ಕ್ಲಿಯರಾಗಿ ಬರ್ತಾಯಿಲ್ಲ. ನೋಡಿ ಸ್ನೇಹಿತರೆ, ನಾನು ಇವಾಗ ಮೀನನ್ನು ಮಸಾಲೆ ಸಾರಿಗೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಇರಬೇಕು ಸ್ನೇಹಿತರೆ. ಮೀನಿನ ಸ್ವಲ್ಪ ಕೆಳಗೆ ಇರಬೇಕು ಮಸಾಲೆ ನೀರು. ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮೀನಿನ ಸಾರು ಸ್ನೇಹಿತರೆ, ನಾವು ಮಾಡಿದಂತಹ ಮೀನು ಸಾರು ರೆಡಿಯಾಗಿದೆ. ಸುತ್ತಲೂ ಸಹ ಎಣ್ಣೆ ಬಿಟ್ಕೊಂಡಿದೆ ಸ್ನೇಹಿತರೆ. ಆ ಥರ ಎಣ್ಣೆ ಬಿಟ್ಕೊಂಡ್ರೆ ಸಾರು ಆಗಿದೆ ಅಂತ ಅರ್ಥ. ಇವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ಹೀಗೆ ಮೀನಿನ ಸಾರು ತಣ್ಣಗಾಗೋಕ್ಕೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಸ್ನೇಹಿತರೆ. ಆವಾಗಲೇ ಚೆನ್ನಾಗಿರೋದು. ಮೀನಿನ ಸಾರು ಯಾವಾಗಲೂ ತಣ್ಣಗಾದ್ಮೇಲೆ ತಿಂದ್ರೇ ಚೆನ್ನಾಗಿರೋದು ಸ್ನೇಹಿತರೆ. ರಾಗಿ ಮುದ್ದೆ ಜೊತೆ, ಜೋಳದ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅನ್ನದ ಜೊತೆಗೂ ತಿನ್ಬೋದು ನಾವು. ಸಾರು ತಣ್ಣಗಾಗಿದೆ, ತೆಗೆದು ಸ್ವಲ್ಪ ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ತೆಗೆದು ಸ್ವಲ್ಪ ನಾನು ಬಟ್ಲಲ್ಲಿ ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಾರು ಸ್ನೇಹಿತರೆ. ನೀವು ತಪ್ಪದೆ ಈ ಥರ ಮಾಡಿ ತಿನ್ನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತಪ್ಪದೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಇವಾಗ ಸ್ನೇಹಿತರೆ, ನಾನು ತಟ್ಟೆಗೆ ರಾಗಿ ಮುದ್ದೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ಕಡೆ ಇದೇ ಥರ ಮಾಡ್ತಾರೆ. ರಾಗಿ ಮುದ್ದೆ ಮೀನು ಸಾರನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಕೊರಮೀನು ಸಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಪ್ಪದೆ ನೀವು ಸಹ ಮಾಡಿ. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತು ಸಂಡೇ ಅಲ್ವಾ ಸ್ನೇಹಿತರೆ, ನಮ್ಮವರು 2 ಕೊರಮೀನು ತಂದಿದ್ದಾರೆ ಸ್ನೇಹಿತರೆ. ಅವರೇ ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಮೀನನ್ನು ಮನೆಗೆ ತಂದುಕೊಂಡು ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊತೀವಿ. ಈ ಥರ ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ಅದಕ್ಕೂ ಪ್ರಾಣ ಇದೆ ನೋಡಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ